ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ 20ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ಮೆಗಾ ಮಂಗಳೂರು ಫೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಗ್ರಾಹಕರಿಗಾಗಿ ಲಕ್ಕಿ ಕೂಪನ್ ಡ್ರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ಲಕ್ಕಿ ಕೂಪನ್ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕಂಕನಾಡಿಯ ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆಯಲ್ಲಿ ನಡೆಯಿತು. ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಳಿಗೆಯು ಕಾಸರಗೋಡು, ಮಂಗಳೂರು, ಪುತ್ತೂರು, ಉಪ್ಪಳದಲ್ಲಿ ಗ್ರಾಹಕರಿಗೆ ಸೇವೆಯನ್ನ ನೀಡುತ್ತಾ ಬಂದಿದ್ದು 20ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ಮಂಗಳೂರಿನ ಮಳಿಗೆಯಲ್ಲಿ ಮೆಗಾ ಮಂಗಳೂರು ಫೆಸ್ಟ್ ಅನ್ನ ಆಯೋಜಿಸಿದ್ರು. ಗೋಲ್ಡ್ ಖರೀದಿದಾರರಿಗೆ ಲಕ್ಕಿ ಕೂಪನ್ ಅನ್ನ ನೀಡಿದ್ದು, ಇಂದು ಲಕ್ಕಿ ಡ್ರಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ ಅವರು ಮಾತನಾಡಿ, ಸಿಟಿ ಗೋಲ್ಡ್ ಸಂಸ್ಥೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರನ್ನ ಸೆಳೆಯುವ ಪ್ರಯತ್ನ ಮಾಡಿದೆ. ಕೇವಲ ವ್ಯವಹಾರಕ್ಕೆ ಸೀಮಿತವಾಗದೆ ತಾವು ಸಂಪಾದನೆ ಮಾಡಿದಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಎನ್ನುವ ಚಿಂತನೆಯ ಜೊತೆಗೆ ಶಿಕ್ಷಣದಿಂದ ವಂಚಿತರಾದ ಬಡ ಮಕ್ಕಳಿಗೆ ಹಾಗೂ ಬಡ ವರ್ಗದವರಿಗೆ ಸಹಾಯ ಮಾಡುತ್ತಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ಮಾಡಿದೆ. ಅದಕ್ಕೋಸ್ಕರ ಸಿಟಿ ಗೋಲ್ಡಿನ ಮಾಲಕರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಕೇವಲ ವ್ಯವಹಾರಕ್ಕೆ ಸೀಮಿತವಾಗದೆ ತಾವು ಸಂಪಾದನೆ ಮಾಡಿದಂತಹ ತಮ್ಮ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಎನ್ನುವ ಚಿಂತನೆಯ ಜೊತೆಗೆ ಶಿಕ್ಷಣದಿಂದ ವಂಚಿತರಾಗಿರುವಂತಹ ಬಡ ಮಕ್ಕಳಿಗೆ, ಅದೇ ರೀತಿ ಮದುವೆ ಎನ್ನುವಂತಹ ಒಂದು ಶುಭ ಕಾರ್ಯಕ್ರಮಗಳಿಗೆ, ಮನೆ ಕಟ್ಟುವಂಥ ಬಡವರ್ಗದವರಿಗೆ, ಅನೇಕ ಜನರಿಗೆ ಸಹಾಯವನ್ನು ಮಾಡುತ್ತಾ ತನ್ನ ಒಂದು ಸಮಾಜದ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನವನ್ನು ಸಿಟಿ ಗೋಲ್ಡ್ನ ಮಾಲಕರು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಳ್ಳೆಯ ರೀತಿಯ ಸೇವೆಯನ್ನು ಸಮಾಜಕ್ಕೆ ಕೊಡಿ. ನಿಮ್ಮ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅನಂತರ ಎಸ್ಡಿಪಿ ಜಿಲ್ಲಾಧ್ಯಕ್ಷ ಅತಾವುಲ್ಲಾ ಚೌಕಟ್ಟೆ ಅವರು ಮಾತನಾಡಿ, ಮಂಗಳೂರಿನಲ್ಲಿರುವ ಸಿಟಿ ಗೋಲ್ಡ್ ಸಂಸ್ಥೆ ದಾಪುಗಾಲಿಡುತ್ತಾ ಮುಂದೆ ಸಾಗುತ್ತಿರುವುದು ಸಂತೋಷದ ವಿಷಯ ಎಂದು ಹೇಳಿದರು. ಕಾಂಪಿಟೇಷನ್ ಅಥವಾ ಸ್ಪರ್ಧಾತ್ಮಕವಾಗಿರುವಂತಹ ಈ ಒಂದು ಜಗತ್ತು ಈ ಮಂಗಳೂರಲ್ಲಿ, ಆ ಸ್ಪರ್ಧೆಗೆ ಮತ್ತಷ್ಟು ಕಾಂಪಿಟೇಷನ್ ಕೊಡುವುದರತ್ತ ಈ ಮಂಗಳೂರಿನ ಈ ಸಿಟಿ ಗೋಲ್ಡ್ ದಾಪುಗಾಲು ಹಿಡಿತಾ ಇದೆ ಎಂಬುದನ್ನು ನಮಗೆ ಎಲ್ಲರಿಗೂ ಸಂತೋಷಕರವಾದಂಥ ವಿಚಾರ. ಇದೇ ವೇಳೆ ಲಕ್ಕಿ ಡ್ರಾ ವಿಜೇತರಿಗೆ ಗಣ್ಯರು ಬಹುಮಾನವನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿದಾಯ ಫೌಂಡೇಶನ್ ಅಧ್ಯಕ್ಷ ಮನ್ಸೂರ್ ಅಹಮದ್ ಆಜಾದ್, ಐಕೇರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಅಶ್ವಿನಿ ಜೆ ಬಿರೇರಾ, ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಎನ್ಎಸ್ ಕರೀಂ, ಆದರ್ಶ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಮೇಜರ್ ಚೇರ್ಮನ್ ಮೊಹಮ್ಮದ್ ಆಸಿಫ್ ಸುರಲ್ಪಾಡಿ, ಮಿತ್ತಬೇಲ್ ಜುಮ್ಮಾ ಮಸೀದಿಯ ಕೈಕಂಬ ಬೀಸ್ ರೋಡ್ನ ಅಧ್ಯಕ್ಷ ಪಿ ಮೊಹಮ್ಮದ್ ಸಾಗರ್, ಉಳ್ಳಾಲ ಸೈಯದ್ ಮದನಿ ದರ್ಗಾದ ಕಾರ್ಯದರ್ಶಿ ಮೊಹಮ್ಮದ್ ತ್ವಾಕಾ ಹಾಜಿ, ನಂಡೆ ಪೆಂಗಲ್ನ ಅಧ್ಯಕ್ಷ ನೌಷದ್ ಹಾಜಿ ಸುರಲ್ಪಾಡಿ, ದುಬೈ ಮೆಡಿಕಲ್ ಫಾರ್ಮಸಿಯ ಮಾಲಕ ಮನಾಫ್ ಕುಂದಾಪುರ ಹಾಗೂ ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆಯ ನಿರ್ದೇಶಕರಾದ ನೌಶಾದ್, ಇರ್ಷಾದ್, ದಿಲ್ಶಾದ್, ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರಾದ ಇಮ್ರಾನಿ ಬಿ ಉಪಸ್ಥಿತರಿದ್ದರು. ಶರಸಾಲ್ಯ, ವಿ4 ನ್ಯೂಸ್, ಮಂಗಳೂರು.